ವಿ ದ ಪೀಪಲ್ಸ್ ಆಫ್ ಇಂಡಿಯಾ ಎಂದು ನಮ್ಮ ಸಂವಿಧಾನದ ಮೊದಲ ಸಾಲು ಆರಂಭದಲ್ಲಿ ಹೇಳುತ್ತದೆ. ಇದರರ್ಥ ಭಾರತದ ಒಳಗೆ ಇರುವ ಪ್ರತಿ ಪ್ರಜೆಯು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಧರ್ಮ, ಭಾಷೆ, ಜಾತಿ, ಮೇಲು ಕೀಳು ಎಂಬ ತಾರತಮ್ಯ ರಹಿತವಾಗಿ ಜೀವಿಸಲು ಅವಕಾಶ ಆಗಬೇಕು ಎಂದು ರೇಮಂಡ್ ಡಿಕುನ್ನಾ ಹೇಳಿದರು. ದೋಸ್ತಿ ಕಲಾಕರ್ ಪೆರ್ಮೈ ರಿಜಿಸ್ಟರ್ ಸಮಾಜ ಸೇವಾ ಸಂಘಟನೆ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಗುರುಪುರ ಕುಟಿನೋಪದವು ಪೆರ್ಮಾಯಿ ಇದರ ಜಂಟಿ ಆಶ್ರಯದಲ್ಲಿ 71ನೇ ಗಣರಾಜ್ಯೋತ್ಸವ ದಿನಾಚರಣೆ ಹಾಗೂ ನಿವೃತ್ತ ಸೈನಿಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ನಿವೃತ್ತ ಸೈನಿಕರೊಂದಿಗೆ ಮಾಜಿ ಸೈನಿಕರಾದ ಸನ್ಮಾನ್ಯ ವಿಲ್ಫ್ರೆಡ್ ಡಿಸೋಜಾ ಅವರು ದೇಶದ ತ್ರಿವರ್ಣ ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಿದರು. ಶಾಲಾ ವಿದ್ಯಾರ್ಥಿಗಳಿಂದ ಸ್ವಾಗತ ನೃತ್ಯದೊಂದಿಗೆ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ದೇಶ ಸೇವೆ ಸಲ್ಲಿಸಿ ವೀರ ಮರಣ ಹೊಂದಿದ ಸೈನಿಕರು ಹಾಗೂ ಸ್ಥಳೀಯ ಸೈನಿಕರಿಗಾಗಿ ಸೇವೆ ಸಲ್ಲಿಸಿ ದಿವಂಗತ ಲಾರೆನ್ಸ್ ಡಿಮೆಲ್ಲೋ, ದಿವಂಗತ ಜಿ ಆನಂದ ಬೆಳ್ಚಡ, ದಿವಂಗತ ಸಿರಿಲ್ ಡಿಸೋಜಾ ಇವರ ಆತ್ಮಕ್ಕೆ ಚಿರಶಾಂತಿ ಕೋರಿ 1 ನಿಮಿಷದ ಮೌನ ಪ್ರಾರ್ಥನೆಯನ್ನ ಸಲ್ಲಿಸಿ ಇವರ ಭಾವಚಿತ್ರಕ್ಕೆ ಗಣ್ಯರಿಂದ ಪುಷ್ಪ ನಮನವನ್ನ ನೆರವೇರಿಸಲಾಯಿತು ಹಾಗೂ ದಿವಂಗತ ಸೈನಿಕರ ಕುಟುಂಬದವರಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾರತ ದೇಶದ ಸೈನಿಕರಿಗಾಗಿ ದೇಶ ಸೇವೆ ಸಲ್ಲಿಸಿ ನಿವೃತ್ತರಾದ 5 ಮಾಜಿ ಸೈನಿಕರ ದೇಶ ಸೇವೆಯನ್ನ ಕೊಂಡಾಡಿ ಪೇಟ ಶಾಲು, ಫಲಪುಷ್ಪ ಹಾಗೂ ಸ್ಮರಣಿಕೆಯನ್ನ ನೀಡಿ ಗೌರವಾಧಾರದಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ಶಾಲಾ ಪ್ರಾಂಶುಪಾಲರಾದ ಸನ್ಮಾನ್ಯ ಸುಮಂಗಲ ಎಸ್ ಹಾಗೂ ಮುಖ್ಯ ಅತಿಥಿಗಳಾಗಿ ರೇಮಂಡ್ ಡಿಕುನ್ನಾ, ಪಿಂಗಾರ ಪತ್ರಿಕಾ ಸಂಪಾದಕರು ಹಾಗೂ ಅಧ್ಯಕ್ಷರು, ಜಿಲ್ಲಾ ಚುಟುಕು ಸಾಹಿತ್ಯ ಸಂಘ ಸನ್ಮಾನ್ಯ ಫ್ರಾನ್ಸಿಸ್ ಕುಟೀನಾ ಉದ್ಯಮಿ ಹಾಗೂ ಮಾಜಿ ಅಧ್ಯಕ್ಷ ಎಂಸಿಸಿ ಬ್ಯಾಂಕ್ ಮಂಗಳೂರು, ಸನ್ಮಾನ್ಯ ಮೆಲ್ವಿನ್ ಬ್ರ್ಯಾಕ್ಸ್, ಮುಖ್ಯ ಶಿಕ್ಷಕರು, ಸಂತ ತೋಮಸರ ಹಿರಿಯ ಪ್ರಾಥಮಿಕ ಶಾಲೆ ಬೋಡಂತಿಲ, ಲೂಸಿ ಡಿಸೋಜಾ, ನಿವೃತ್ತ ಮುಖ್ಯ ಮೋರಸ್ ಉಪಾಧ್ಯಕ್ಷರು, ದೋಸ್ತಿ ಕಲಾಕರ್ ಪೆರ್ಮೈ ರಿಜಿಸ್ಟರ್ ಸನ್ಮಾನ್ಯ ಥೋಮಸ್ ರೊನಾಲ್ಡ್ ಡಿಸೋಜಾ, ಕಾರ್ಯದರ್ಶಿ ದೋಸ್ತಿ ಕಲಾಕರ್ ಪೆರ್ಮೈ ಮುಂತಾದವರು ಉಪಸ್ಥಿತರಿದ್ದರು. ಪವನ್ ಕಾಚಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.